ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಥರ ವೆದರ್ ಇದ್ರೆ ಒಂಥರ ಮೂಡ್ ಆಫ್ ಆದ ಹಾಗೆ ಪುನಃ ನಿದ್ದೆ ಬರುವ ಹಾಗೆ ಎಲ್ಲ ಫೀಲ್ ಆಗ್ತದೆ. ಸ್ಪೆಷಲ್ ಟೊಮೆಟೊ ಚಟ್ನಿ, ಮ್ಯಾಂಗೋ ಸೀಕರಣೆ ಮತ್ತು ದೋಸೆ ಮತ್ತು ಸ್ಪೆಷಲ್ ಮಸಾಲ ಟೀ. ಅದೇ ಸೂಪರ್ ಅಲ್ವಾನ? ಬಂಟಿ ನೋಡಿ ನನಗೆ ಬೇಸರ ಆಗ್ತಾ ಉಂಟು. ಬಂಟಿ ಸಂಜೆ ಅವು ಬಾರಿಶ್ ಹೋಗಿಲ್ಲ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಪ್ರೀತಿಯ ನಮಸ್ತೆ, ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ಸ್. ಬಂಟಿ ಹೇಗಾಗಿದ್ದಾನೆ ನೋಡಿ ಅಂತೆ. ನನಗೆ ಒಂದು ದಿವಸ ಚಪಾತಿ ಕೊಟ್ಟದ್ದು, ಅರ್ಧ ಚಪಾತಿ, ಅರ್ಧ ಸಿಲ್ಲ, ಕಾಲು ಚಪಾತಿ ತಿಂದದ್ದು. ತಿಂದ ಕೂಡಲೇ ಹೀಗೆ ಸ್ಟಾರ್ಟ್ ಮಾಡ್ತಾನೆ. ಹೀಗೆಲ್ಲ ನಮ್ಮ ಸುಂದರ ಅಂಗ. ಗುಡ್ ಮಾರ್ನಿಂಗ್. ನಿದ್ರೆ ಇನ್ನೂ ಸಾಗಲಿಲ್ವಾ ನಿಮಗೆ? ಬಂಟಿ ಗುಡ್ ಬಾಯ್, ಗುಡ್ ಬಾಯ್, ಗುಡ್ ಬಾಯ್. 1 ಟೇಬಲ್ ಸ್ಪೂನ್ ಅಷ್ಟು ಅಳವಿ ಬೀಜವನ್ನು ಹಿಂದಿನ ದಿನ ರಾತ್ರಿಯ ನಾನು ನೀರಿನಲ್ಲಿ ಹಾಕಿ ನೆನೆಸಿಟ್ಟಿದ್ದೆ, ಆಯಿತಾ. ಅದಕ್ಕೆ ಇವತ್ತು ನಾನು ಹದ ಬಿಸಿ ನೀರಿಗೆ ಲಿಂಬೆ ರಸವನ್ನು ಹಿಂಡಿ 1-2 ಸ್ಪೂನ್ನಷ್ಟು ನೋಡಿ, ಇದು ನಂತರ ಯಾವ ರೀತಿ ಆಗಿದೆ ನೋಡಿ ಅಂತೆ. ಒಳ್ಳೆ ಜೆಲ್ನ ಹಾಗೆ ಆಗಿದೆ ಅಲ್ಲ. ಇದಕ್ಕೆ ಹದ ಬಿಸಿಯಾದ ನೀರನ್ನು ಸೇರಿಸಿ ಅದಕ್ಕೆ ಮತ್ತೆ ನಾನು ಲಿಂಬೆ ರಸವನ್ನು ಸೇರಿಸಿ ಕುಡಿತಾ ಇದ್ದೇನೆ. ಮತ್ತು ಅದಕ್ಕೆ ಹನಿ ಅಂತ ಸಹ ಸೇರಿಸಿಲ್ಲ. ಲಿಂಬೆ ರಸ, ಅಳವಿ ಬೀಜದ ರಸ ಮತ್ತೆ ಹದ ಬಿಸಿನೀರು. ಇವತ್ತು ಬೆಳಿಗ್ಗೆ ನೋಡಿ ನಾನು ಆಳ್ವಿ ಸೀಡಿಗೆ ಲಿಂಬೆ ಹುಳಿ ಮತ್ತು ಬಿಸಿನೀರು ಹಾಕಿ ಕುಡಿತಾ ಇದ್ದೇನೆ. ಲಿಂಬೆ ಹುಳಿಯ ರಸ ಸ್ವಲ್ಪ, ಮತ್ತೆ ಬಿಸಿನೀರು ಅಂತ ಹೇಳಿದ್ರೆ ಹದ ಬಿಸಿ ಇರಬೇಕು. ತುಂಬಾ ಬಿಸಿ ಇದ್ರೆ ಅಂತೆ ಅದು ಲಿಂಬೆ ಹುಳಿದು ಸತ್ವ ಎಲ್ಲ ಹೋಗ್ತದೆ ಅಂತ ಹೇಳ್ತಾರೆ. ಹಾಗೆ ಸೊ ಇವತ್ತು ಬೆಳಿಗ್ಗೆ ಆಳ್ವಿ ಸೀಡ್ಸ್, ನಾವು ಲಾಸ್ಟ್ ಒಂದು ಎಪಿಸೋಡ್ ಅಲ್ಲಿ ನಾನು ಹೇಳಿದೆ ಅಲ್ಲ, ಆಳ್ವಿ ಸೀಡ್ನ ಉಪಯೋಗಗಳು ಏನು ಅಂತ ಮತ್ತೆ ಹೇಗೆಲ್ಲ ಅದನ್ನು ಉಪಯೋಗಿಸಬಹುದು ಅಂತ ಹೇಳಿ. ಸೊ ಬೆಳಿಗ್ಗೆ ನಾವು ಈ ರೀತಿಯಾಗಿ ಕೂಡ ಉಪಯೋಗಿಸಬಹುದು. ಇದ್ರೆ ಕುಡಿಯೋ ಬನ್ನಿ. ಕ್ಲೌಡಿ ಉಂಟು ವೆದರ್ ಅಷ್ಟು ಒಳ್ಳೆದಾಗುದಿಲ್ಲ. ಬೆಳಿಗ್ಗೆ ತರ ವೆದರ್ ಇದ್ರೆ ಒಂಥರ ಮೂಡ್ ಆಫ್ ಆದ ಹಾಗೆ ಪುನಃ ನಿದ್ದೆ ಬರುವ ಹಾಗೆ ಎಲ್ಲ ಫೀಲ್ ಆಗ್ತದೆ. ಸೊ ಈ ಒಂದು ಹೊತ್ತಿಗೆ ಬಿಸಿ ಬಿಸಿಯಾದ ಬಿಸಿನೀರು ಅಥವಾ ಕಾಫಿ, ಟೀ ಕುಡಿದಂತ ಹೇಳಿದ್ರೆ ಖುಷಿ ಅಲ್ವಾ? ಕೆಲವು ವಿಡಿಯೋಸ್ ಎಲ್ಲ ನಾನು ನೋಡ್ತೇನೆ ಆಯ್ತಾ, ಅದರಲ್ಲಿ ಹೇಳ್ತಾರೆ ಮಲಾಸನದಲ್ಲಿ ನಾವು ನೀರು ಕುಡಿಬೇಕಂತ. ಬೆಳಿಗ್ಗೆ ಆಯ್ತು ನಾವು ನೀರು ಕುಡಿದನ್ನು ಹಾಗೆ ಕುಡಿಬೇಕಂತೆ. ಇದೆ ಅಂತ ಹೇಳಿ ಸುಖಾಸನದಲ್ಲಿ ಕೂತ್ಕೊಂಡಿದ್ದೇನೆ. ಸೌಂಡು ಕಿಚಿ 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 ಎಲ್ಲರಲ್ಲಿರುವ ಹಕ್ಕಿಗಳಾಯ್ತಾ. ಇಲ್ಲಿ ಸಹ ಹಾಗೆ ಎಷ್ಟು ನವಿಲು ಎಲ್ಲ ಇಲ್ಲೆಲ್ಲ ಇರ್ತದೆ. ನಮ್ಮ ವಾಟರ್ ಟ್ಯಾಂಕ್ನ ಮೇಲೆಲ್ಲ ಹೋಗಿ ಕೂತ್ಕೊಳ್ತದೆ. ನಮ್ಮ ಊರಲ್ಲಿ ಅದು ತೆಂಗಿನ ಮರದ ತುದಿಯ ಇರ್ತಿತ್ತಲ್ಲ, ಇಲ್ಲಿ ಹಾಗೆ ಅಲ್ಲ, ಎಲ್ಲರ ಮನೆಯ ರೂಫ್ ಟಾಪ್ ಅಲ್ಲಿ ಎಲ್ಲ ಇರ್ತದೆ. ಸೊ ಇವತ್ತಿನ ನಮ್ಮ ವಿಡಿಯೋಸ್ ಎಲ್ಲ ನೋಡಿ ಕೊನೆವರೆಗೆ ನನ್ನ ಈಗಿನ ಆಕ್ಟಿವಿಟೀಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತದಾ ಏನು ಅಂತ ಹೇಳಿ. ನಾನು ವಿಡಿಯೋ ಮಾಡಲಿಕ್ಕೆ ಕಾರಣ ಉಂಟು, ಆದರೆ ಹೇಳ್ತೇನೆ ವಿಡಿಯೋದ ಕೊನೆಗೆ ಹೇಳ್ತೇನೆ ಯಾಕೆ ನಾನು ವಿಡಿಯೋ ಮತ್ತೆ ಈಗ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ಎಷ್ಟು ಕ್ಲೌಡಿ ಇತ್ತು, ಈಗ ಹಾಗೆ ನೋಡಿ ಅಂತೆ ಎಷ್ಟು ಬ್ರೈಟ್ ಸನ್ ಕಾಣ್ತಾ ಉಂಟಲ್ಲ. ಹೊರಗಡೆ ಕಣ್ಣು ಬಿಡ್ಲಿಕ್ಕೆ ಆಗುದಿಲ್ಲ, ಮಳೆಗಾಲ ಶುರುವಾಗಬೇಕಿತ್ತು. ಬಟ್ ಈಗ ಹೇಗೆ ಉಂಟು ನೋಡಿ. ಯಾವುದೇ ಒಂದು ಅಡುಗೆ ಶುರು ಮಾಡುವ ಮೊದಲು ಫಸ್ಟ್ ನಮಗೆ ನೆನಪಾಗೋದು ಕರಿಬೇವಿನ ಸೊಪ್ಪು ಅಲ್ವಾ. ಹಾಗೆ ಅದನ್ನು ತರಲಿಕ್ಕೆ ಅಂತ ಹೋಗುವಾಗ ಅಲ್ಲಿ ನೋಡ್ತೇನೆ ಕರಿಕೆಸುವಿನ ಕಂಡೆ ಉಂಟಲ್ಲ, ಅದೆಲ್ಲ ಒಳ್ಳೆ ಚಿಗುರಿದಾಯ್ತಾ, ಹಸೆ ಆಗ್ತಾ ಉಂಟು. ಸದ್ಯದಲ್ಲೇ ಇನ್ನು ಒಂದು ಪತ್ರೊಡೆ ಮಾಡಬೇಕು ನನಗೆ. ದೋಸೆಗೆ ನಾನೊಂದು ಸ್ಪೆಷಲ್ ಟೊಮೆಟೊ ಚಟ್ನಿ ಮಾಡ್ತಾ ಇದ್ದೆ. ಎಂತ ಬಂಟಿ, ಟೊಮೆಟೊದು ಚಟ್ನಿ ಮಾಡ್ತಾ ಇದ್ದೇನೆ. ನಮಗೆ ಇಲ್ಲಿ ಉಂಟಲ್ಲ ತೆಂಗಿನಕಾಯಿಗೆ ದೊಡ್ಡ ಕೊರತೆ, ಅದು ಬೊಂಬೆಲದಲ್ಲಿರುವಾಗ ಸಹ ಹಾಗೆ ಅಲ್ಲ, ತೆಂಗಿನಕಾಯಿ ಸಿಗ್ತವೇ ಇರಲಿಲ್ಲ. ಹಾಗೆ ಈಗ ಚಟ್ನಿ ಮಾಡುವಷ್ಟೆಲ್ಲ ತೆಂಗಿನಕಾಯಿ ಇಲ್ಲ, ಅದಕ್ಕೆ ಟೊಮೆಟೊ ತಗೊಂಡು ಬಂದಿದ್ದೇನೆ. ಇದರದೊಂದು ಚಟ್ನಿ ಮಾಡುವ ಅಂತ ಇದ್ದೇನೆ. ಮತ್ತೆ ಮಾವಿನ ಹಣ್ಣು ಉಂಟು, ನೀಲ ಮಾವಿನ ಹಣ್ಣು. ನಮಗೆ ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಟೊಮೆಟೊ ಚಟ್ನಿ. ಒಂದು ಮಾವಿನ ಹಣ್ಣನ್ನು ಪೀಸ್ ಮಾಡಿ ಉಂಟಲ್ಲ, ಅದಕ್ಕೆ ಸ್ವಲ್ಪ ಹಾಲು, ಒಂದು ಏಲಕ್ಕಿ ಮತ್ತೆ
ಸಕ್ಕರೆ ಹಾಕಿ ಮಿಕ್ಸಿಯಲ್ಲಿ ಸಣ್ಣಗೆ ಗ್ರೈಂಡ್ ಮಾಡಿದ್ದು. ಅದು ನೋಡಿ ಅಂತ ಒಳ್ಳೆ ಜಾಮ್ನ ಹಾಗೆ ಆಗಿದೆ. ಇನ್ನು ಖಾರ ಖಾರ ಟೊಮೆಟೊ ಚಟ್ನಿ ಒಟ್ಟಿಗೆ ಒಂದು ಮಸಾಲೆ ಟೀ ಇದ್ರೆ ಎಷ್ಟೊಂದು ಟೇಸ್ಟ್ ಆಗ್ಬೋದಲ್ಲ ಅಂತ ಎಣಿಸಿಯೇ ಮಸಾಲೆ ಟೀ ಮಾಡಲಿಕ್ಕೆ ಹೊರಟೆ. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿಯೇ ಶುಂಠಿ ಹಾಕಿದ್ದೇನೆ, ಖಾರ ಖಾರ ಬೇಕು ಅಂತ ಹೇಳಿ. ಮತ್ತೆ ಚಕ್ಕೆ ಮತ್ತು ಏಲಕ್ಕಿ ಹಾಕಿ ಕುದಿಸಿ ಆದ ನಂತರ ಅದಕ್ಕೆ ಚಹಾ ಹುಡಿ ಹಾಕಿ ಹಾಲು ಹಾಕಿ ಸಕ್ಕರೆ ಹಾಕಿ ಕುದಿಸಿ ಆಯಿತು. ಈಗ ಇಲ್ಲಿ ದೋಸೆ ಮಾಡಲಿಕ್ಕೆ ಹೊರಟಿದ್ದೇನೆ. ಈ ದೋಸೆಗೆ ಇನ್ನೊಂದು ಸ್ವಲ್ಪ ತುಪ್ಪ ಎಲ್ಲ ಹಾಕಿ ರೋಸ್ಟ್ ಮಾಡಿ ತಿಂದರೆ ಆಹಾ, ಮತ್ತು ಮಾವಿನ ಹಣ್ಣಿನ ರಸದೊಟ್ಟಿಗೆ ತಿಂದರೆ ಉಂಟಲ್ಲ, ಅದು ಈ ಸೀಸನ್ನಲ್ಲಿ ಮಾತ್ರ ನಮಗೆ ಸಿಗೋದು, ಯಾವಾಗಲೂ ಬೇಕಂತ ಹೇಳಿದರೆ ಸಿಗೋದಿಲ್ಲ. ನೋಡಿ, ಚಹಾ ಕುದಿದ್ದಾಯಿತು, ರೋಸ್ಟ್ ಆದಂತಹ ದೋಸೆ ಕೂಡ ರೆಡಿ ಆಯಿತು. ಇನ್ನು ಹೋಗಿ ಮಗನನ್ನು ಕರೆಯೋದು. ಈಗ ದೋಸೆ ಮಾಡಿ ಆಯಿತು. ಈಗ ಇಲ್ಲಿ ಬಂಟಿಗೆ ಮಣ್ಣಿ ಬಿಸಿ ಆಗ್ತಾ ಉಂಟು, ಮತ್ತು ಟೀ ಮಾಡಿ ಆಯಿತು. ಇನ್ನು ತಿನ್ನೋದೊಂದು ಬಾಕಿ. ಬೆಳಿಗ್ಗೆದಾದ ಕೂಡಲೇ ಮಧ್ಯಾಹ್ನಕ್ಕೆ ಅಂತ ಯೋಚನೆ ಮಾಡಲಿಕ್ಕೆ ಆಯಿತು. ಚಂದ ಉಂಟಲ್ಲ ಟೆಕ್ಸ್ಚರ್ ನೋಡಿ ದೋಸೆದು. ವಾ, ಸ್ಪೆಷಲ್ ಟೊಮೆಟೊ ಚಟ್ನಿ, ಮ್ಯಾಂಗೋ ಸೀಕರಣೆ, ಮತ್ತು ದೋಸೆ, ಮತ್ತು ಸ್ಪೆಷಲ್ ಮಸಾಲ ಟೀ, ಅದೇ ಸ್ಪೆಷಲ್. ಈಗ ನಮ್ಮ ಸಿದ್ಧಾರ್ಥ ರೆಡಿಯಾಗಿದ್ದಾನೆ. ಬಂಟಿ ಸಹ ಕೂಗ್ತಾ ಇದ್ದಾನೆ ಅಲ್ಲಿ. ದೋಸೆ ಅಂದರೆ ಆಯಿತು, ಮೈ ಇಡೀ ತುರಿಸಿಕೊಂಡಾಗಿದೆ. ದೋಸೆ ತಿಂದು 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 ದೋಸೆ ಮತ್ತು ಚಪಾತಿ ನಿಮಿಷ ಅದೇ ಅವನಿಗಿಷ್ಟ. ಥ್ಯಾಂಕ್ ಯು. ಇವನು ಬಂದ ಮೇಲೆ ಇದೆ ವಾರದಲ್ಲಿ ಎಷ್ಟು ದಿವಸ ಇದ್ದ, ವಾರದಲ್ಲಿ ಒಂದು ದಿವಸ ಬಿಟ್ಟು ಬಾಕಿ ಎಲ್ಲ ದಿವಸ ಕೂಡ ದೋಸೆ. ಇದು ಬಿಸಿ ಬಿಸಿ ತಿನ್ನು, ಕ್ರಿಸ್ಪಿ ಉಂಟು. ನನಗೀಗ ಟೀ ಒಂದು ಹೇಗಾಗಿದೆ ಅಂತ ನೋಡೋ ಕುತೂಹಲ, ಕ್ಯೂರಿಯಾಸಿಟಿ ಆಗ್ತಾ ಉಂಟು. ಫುಲ್ ಬೂಸ್ಟಿಂಗ್ ಮೂಡು ಸಿದಾ, ಸೂಪರ್ ಅಲ್ವಾನ? ಟ್ರೈ ಮಾಡಿ ಆಯ್ತಾ ಇಂಥ ಟೀ ಬೆಳಿಗ್ಗೆ ದೋಸೆಗೆ ಸೂಪರ್ ಆಗ್ತದೆ. ತಿಂಡಿ ತಿಂದೆಲ್ಲ ಆದ್ಮೇಲೆ ಅದು ದೊಡ್ಡ ಕೆಲಸ ಎಂತ ಗೊತ್ತುಂಟ, ದೋಸೆ ಮಾಡಿದಲ್ಲಿ ಎಲ್ಲೆಲ್ಲ ಕ್ಲೀನ್ ಮಾಡೋದು, ಕಿಚನ್ ನಮ್ಮೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಒಮ್ಮೆ ಹಬ್ಬ ಅಂತ ಆಗ್ತದೆ. ಅದಾದ ನಂತರ ಈಗ ನಂದು ಕೆಲಸ ಅಂತ ಹೇಳಿದರೆ, ಮಗಳ ಹತ್ರ ಒಮ್ಮೆ ಮಾತಾಡ್ಲಿಕ್ಕುಂಟು ಫೋನಲ್ಲಿ. ಅದು ಇವತ್ತು ಬಂಟಿಯನ್ನು ಕೂಡ ಸ್ನಾನ ಮಾಡಿಸ್ಲಿಕ್ಕುಂಟು. ನಾನು ಮತ್ತು ಮಗ ಸೇರಿ ಸ್ನಾನ ಮಾಡಿಸಿದವು. ತುಂಬ ಇಚ್ಚಿಂಗ್ ಆಗಿದೆ ಅಲ್ಲ, ಸೊ ಅದು ಮೊನ್ನೆ ಮಳೆ ಎಲ್ಲ ಬಂದು ಸ್ವಲ್ಪ ಫಂಗಲ್ ಇನ್ಫೆಕ್ಷನ್ ಕೂಡ ಆಗಿರ್ಬೋದು. ಹಾಗೆ ಅದಕ್ಕಿಂತ ಮೊದಲು ಅವನ ಬಾಟವೆಲ್ಲ ತೊಳೆಲಿಕ್ಕೆ ಹಾಕ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಅದೆಲ್ಲ ಮಾಡಿ ಬಂದು ಮತ್ತೆ ನಾನು ನಿಮಗೆ ಸಿಗ್ತೇನೆ. ಓಕೆ, ಸ್ವಲ್ಪ ಪ್ಲ್ಯಾನ್ ಉಂಟು ಹೊರಗಡೆ ಎಲ್ಲ ಹೋಗಬೇಕಂತ ಹೇಳಿ. ಮಳೆ ಇದ್ರೂ ಇಲ್ಲದಿದ್ರೂ ಹೋಗ್ತದೆ, ಆಗ ನೋಡ. ಹಾಯ್, ಈಗ ನಾನು ಮತ್ತು ಸಿದ್ಧಾರ್ಥ ತುಂಬ ಪರ್ಚೇಸ್ ಎಲ್ಲ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಬನ್ನಿ ಹೋಗೋ, ತುಂಬ ಬಿಸಿಲುಂಟು, ಅದಕ್ಕೆ ಕಾರಲ್ಲಿ ಹೋಗ್ತಾ ಇದ್ದೇವೆ ನಾವಿಬ್ಬರು ಕೂಡ. ಮತ್ತೆ ಬಂಟಿ ಬಾಪ ಬೇಜಾರಲ್ಲಿ ನೋಡ್ತಾ ಇದ್ದಾನೆ. ಬಂಟಿ ನೋಡಿ, ಅವನಿಗೆ ಬೇಸರ ಆಗ್ತಾ ಉಂಟು. ಬಂಟಿ, ಸಂಜೆ ಸ್ನಾನ ಮಾಡಿಸು ಆಯ್ತಾ? ಬಂಟಿ ನೋಡಿ, ಅವ ಹೋಗುದು. ಬಂಟಿನ ರಸೂಲ, ಬಂಟಿದ ಅವಸ್ಥೆ ನೋಡಿ. ನೀರ್ ಬೇಕಾ ಬಂಟಿಗೆ? ನೀರ್ ಬೇಕಾ? ಕುಡಿ. ಬೇಡ ಅಂತೆ, ನೀರ್ ಸಹ ಬೇಡ ಅಂತೆ. ಹೋಗಿ ಕೂತ್ಕೋ ಅಲ್ಲಿ. ಪೋ ಮಿತ್ತು ಪೋ ಕೂತೋಣ. ಇನ್ನ ಜಾಗೆಗೆ ಪೋ ಇನ್ನ ಜಾಗೆ. ಕ್ಯಾಮರಾ ಶೈ ಅಂತೆ ಸಿದ್ಧಾರ್ಥ ಹೇಳುದು. ಬಂಟಿಗೆ ಕ್ಯಾಮರಾ ಶೈ ಅಂತೆ. ಹೋಗು, ನಿನ್ನ ಪ್ಲೇಸಿಗೆ ಹೋಗು. ಒಂದು ವಾರ ಟೂರಿಗೆ ಹೋಗುವವರಾಗೆ ಮಾಡ್ತಾನೆ ಒಬ್ಬ. ಬರ್ಪಣ್ಣ ಇತ್ತೆ ಎಂಕ್ಳು, ಎಂಗ್ಳಿತ್ತೆ ಬೇಗ ಬರ್ಪ. ಓ ನೋಡಿ, ಸ್ಕೂಟರ್ ಜೊತೆ ಫ್ರೆಂಡ್ಶಿಪ್. ಓ ಬೇಜಾರು ಮಾಡ್ಲಿಕ್ಕಿಲ್ಲ ಆಯ್ತಾ? ಬೇಗ ಬರ್ಪ ಎಂಕ್ಳು. ರಾಮ್ ರಾಮ್. ಇವತ್ತು ನಾನು ಮತ್ತು ಸಿದ್ಧಾರ್ಥ ವಿಂಡೋ ಶಾಪಿಂಗ್ ಹೋಗ್ತಾ ಇದ್ದೇವೆ. ಎಲ್ಲಿಗೆ ಅಂತ ಹೇಳಿ ಬಿಲ್ಡಿಂಗ್ ನೋಡಿದ್ಮೇಲೆ ನಿಮಗೆ ಗೊತ್ತಾಗ್ತದೆ. ಓಯ್ ನೋಡೋ ನೀನು ಮಾಡಲಿಕ್ಕೆ. ಮತ್ತೆ ಏನಾದರೂ ಸಿಕ್ಕಿದ್ರೆ ಪರ್ಚೇಸ್ ಮಾಡುವಂತ ಸಹ ಉಂಟು ಒಂದು ಸಣ್ಣಗೆ ಮನಸ್ಸಲ್ಲಿ. ಝೂಡಿಯೋ ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು ನಾನು. ನಿಂಗೆ ಎಂತ ಪರ್ಚೇಸ್ ಉಂಟಲ್ಲ ಸುಮ್ಮನೆ?
ಮೇಲೆ ಫಸ್ಟ್ ಟೈಮ್ ಬರುದಾ? ಓಯ್ ಫಸ್ಟ್ ಟೈಮ್ ಬರುದು ನಾನು ಇಲ್ಲಿಗೆ. ಏನ್ ಸವ ಇದು ಎಲ್ಲಿ ಎಲ್ಲಿ ಉಂಟು ಬೇರೆ ಕಡೆ? ಮಂಗಳೂರಲ್ಲಿ ಎಲ್ಲ ಉಂಟಾ? ನಮ್ಮ ಪುತ್ತೂರಲ್ಲಿ ಇಲ್ಲ ಅಲ್ಲ? ಪುತ್ತೂರಲ್ಲಿ ಸಹ ಲೈಟಿಂಗ್ ಅಂತ ಈ ಶೂ ಅಲ್ಲಿ ಅದೇ ನಡೆದ್ರೆ ಲೈಟ್ ಬರುದಾ? ಕೊನೆಗೆ ನಮ್ಮ ಕಥೆಯಲ್ಲಿ ಎಂತಾಯ್ತು ಅಂತ ಎಲ್ಲರಿಗೆ ಸಹ ಕ್ಯೂರಿಯಾಸಿಟಿ ಇರ್ಬೋದಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಎಂಬ ಹಾಗೆ ಅಲ್ಲಿಂದ ನಾವು ತೆರಳಿದೆವು. ಮತ್ತೆ ಮತ್ತೊಂದು ಮಾಲ್ಗೆ ನಮ್ಮ ಸವಾರಿ ಹೋಗ್ತಾ ಉಂಟು. ಗ್ರೋಸರಿ ಲೈನ್ ಅಂತ ಎಷ್ಟು ದೊಡ್ಡ ಪಾರ್ಕಿಂಗ್ ಮಾಡಿ. ಆ್ಯಕ್ಚುಲಿ ನಮ್ಮ ಕತೆ ಅಂತ ಹೇಳಿದರೆ ನಮ್ಮಲ್ಲಿ ಎಂಥ ಸಹ ಪ್ಲ್ಯಾನ್ ಇಲ್ಲ ಇಂಥದನ್ನೇ ಪರ್ಚೇಸ್ ಮಾಡಬೇಕು ಅಂತ ಹೇಳಿ. ನಾವು ಫಸ್ಟಿಗೆ ಹೇಳಿದ್ದಾರೆ ವಿಂಡೋ ಶಾಪಿಂಗ್ ಅಂತ ಹೇಳಿ. ಹಾಗೆ ಇಲ್ಲಿ ಬಂದು ಈಗ ನಾವು ಗ್ರೋಸರಿ ಶಾಪ್ ಎಲ್ಲ ನೋಡ್ತಾ ಇದ್ದೇವೆ. ಇಲ್ಲಿ ಫಸ್ಟಿಗೆ ನೋಡಿ ಫ್ರೂಟ್ಸ್ ಇದು 79 80 ರುಪೀಸ್ ಅಂದು 120 ಏನಿದೆ ಅಲ್ಲ 120 150. ಈಗ ಇದೇ ನನಗೆ ಬೇಕಿತ್ತು. ಅವು ಒಂದು ನೇರಳೆ ಹಣ್ಣು ಪಿಯರ್ಸ್. ಹಾಗೆ ನಾವು ಈ ಟೈಮ್ ಸ್ಕ್ವೇರ್ ಮಾಲ್ಗೆ ಬಂದು ಏನೆಲ್ಲ ಪರ್ಚೇಸ್ ಮಾಡಿದೆವು, ಎಷ್ಟು ಗಂಟೆಯಲ್ಲಿ ನಾವು ಸ್ಪೆಂಡ್ ಮಾಡಿದೆವು ಅಂತ ಎಲ್ಲ ಹೇಳಿ ಡಿಟೇಲ್ ಆಗಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತದೆ. ನನ್ನ ಮಗ ಒಂದು ಶೂನ ಅಂಗಡಿ ನೋಡಿದ ಕೂಡಲೇ ಅಲ್ಲಿಯೇ ನಿಲ್ತಾ ಇದ್ದಾನೆ. ನನಗೆ ಅಂತೂ ಸಾಕಾಯ್ತು. ಏನೊಂದು ಈ ಮಕ್ಕಳಿಗೆ ಹುಡುಗರಿಗೆ ಅದರಲ್ಲಿ ಸಹ ಶೂನ ಅವಾಗ ಆಸಕ್ತಿ ಅಂತ ನಂಗೆ ಗೊತ್ತಿಲ್ಲಪ್ಪ. ಹಾಗೆ ನನ್ನ ನೆಕ್ಸ್ಟ್ ಏನು ಶಾಪಿಂಗ್ ಅಂತ ಹೇಳಿ ಎಲ್ಲ ನಿಮಗೆ ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ವ್ಲಾಗಲ್ಲಿ ನೋಡಲಿಕ್ಕೆ ಸಿಗ್ತದೆ. ಟಿಲ್ ದೆನ್ take care, bye bye, stay happy, healthy and fit. Ram Ram, Jai Shri Krishna. ಇಲ್ಲಿ ನನಗೆ ಮತ್ತು ಅವನಿಗೆ ಚರ್ಚೆ ನಡೀತಾ ಉಂಟು. ಒಂದು ಶೂ ತೆಗಿಲಿಕ್ಕೆ ಯಾಕೆ ಮರ ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡ್ತಿ, ಸುಮ್ಮನೆ ಆನ್ಲೈನಲ್ಲಿ ತಗೋ ಹೋಗಿದ್ದ. ಅದಕ್ಕೆ ಅವ್ನು ನನಗೆ ಹೇಳ್ತಾ ಇದ್ದ, ಅಮ್ಮ ನೀವು ಒಂದು ಸೀರೆ ತಗೊಳ್ಳಿಕ್ಕೆ ಹೋದರೆ, ಡ್ರೆಸ್ ತಗೊಳ್ಳಿಕ್ಕೆ ಹೋದರೆ ಎಷ್ಟು ಒಂದು 3 ಗಂಟೆಗೆ ಹೋದರೆ ರಾತ್ರಿ 8 ಗಂಟೆಗೆ ಹೊರಗೆ ಬರ್ತೀರಲ್ಲ ಅಂತ ನನಗೆ ತಿರುಗಿಸಿ ಹೇಳ್ತಾ ಇದ್ದಾನೆ. ಹಾಗೆ ನಮ್ಮ ಕತೆ ಅಂದರೆ ಈಗ ಪೂಮಾ ಮತ್ತು ಒಳ್ಳೆ ಒಳ್ಳೆ ಬ್ರ್ಯಾಂಡ್ ಎಲ್ಲ ಆನ್ಲೈನಲ್ಲಿ ಸಹ ಸಿಗ್ತದಲ್ಲ. ಅದಕ್ಕೆ ಅವನು ಹೇಳಿದ್ದು ಕೆಲವೊಮ್ಮೆ ಅದು ಬರುವಾಗ ಸೈಜ್ ಎಲ್ಲ ಬೇರೆ ಬೇರೆ ಇರ್ತದೆ, ಪುನಃ ರಿಟರ್ನ್ ಮಾಡಬೇಕು, ಅಷ್ಟಾಗ್ತದೆ, ಬೇಕಾದಾಗ ನಮಗೆ ಸಿಗೋದಿಲ್ಲ ಅಂತ. ಅದು ಮೇಯ್ನಾಗಿ ಅವನಿಗೆ ಸೈಕಲ್ ಬಿಡ್ತಾ ಇರ್ತಾನೆ ಇಲ್ಲಿ ಸಂಜೆ ಬೆಳಿಗ್ಗೆ ಎಲ್ಲ ಹಾಗೆ. ಸೊ